ಶ್ರೀ ಜನಾರ್ದನ ದೇವಸ್ಥಾನ ಕುಂಜಾರ ಪಡ್ನೂರು. ಇದು ನಮ್ಮ ಪಡ್ನೂರು ಗ್ರಾಮ ದೇವಸ್ಥಾನವಾಗಿದ್ದು 1900 ಸುಮಾರು 800 ವರ್ಷಗಳ ಹಿಂದಿನ ಇತಿಹಾಸ ಉಂಟು. 800 ವರ್ಷದಿಂದ ಮೊದಲು ಇದೊಂದು ಕೆರೆಯಲ್ಲಿ ಈ ವಿಗ್ರಹ ಸಿಕ್ಕಿದ ಕಾರಣ ಇದು ಮದಕ ಅಂತ ಈ ಜಾಗಕ್ಕೆ ಬಂದಿದೆ. ಹಾಗೆ ಮದಕ ಲಕ್ಷ್ಮೀ ಜನಾರ್ದನ ದೇವಸ್ಥಾನ ಇದು. ಪೌಳಿಯಲ್ಲಿ ಬಲಬದಿಯಲ್ಲಿ ಮಹಾಗಣಪತಿ ದೇವರ ಪ್ರತಿಷ್ಠೆಯಾಗಿದೆ. ಬಲಭಾಗದಲ್ಲಿ ದೈವಗಳು ಅಣ್ಣಪ್ಪ ಪಂಜುರ್ಲಿ ಮತ್ತು ಪಿಲಿಭೂತ ಇವೆರಡು ಮತ್ತು ಗುಳಿಗ, ಆಗ 3 ದೈವಗಳಿವೆ. ಸಾಧಾರಣ ಒಂದು 38 ಸೆಂಟ್ಸ್ ಜಾಗದಲ್ಲಿ ಈ ದೇವಸ್ಥಾನ ಇದೆ. ಧಾರ್ಮಿಕ ಇಲಾಖೆಗೆ ಒಳಪಟ್ಟ ದೇವಸ್ಥಾನ ಇದು. 94ರಲ್ಲಿ ಬನಾರಿ ಗೋಪಾಲಕೃಷ್ಣ ಭಟ್ರ ಉಸ್ತುವಾರಿಯಲ್ಲಿ ಇಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನು ನಡೆಸಿ ಆ ಸಮಯದಲ್ಲಿ ಗರ್ಭಗುಡಿಯ ಜೀರ್ಣೋದ್ಧಾರ ಮಾಡಬೇಕು ಅಂತ ತುಂಬ ಸೋರಿಗೊಂಡೆಲ್ಲ ಇತ್ತು. ಹಾಗೆ ಗರ್ಭಗುಡಿಯನ್ನು ಕಾಂಕ್ರೀಟೀಕರಣ ಮಾಡಿ ಅದಕ್ಕೆ ಮೇಲೆ ಹಂಚಿ ಹಾಕಿ ಆ ಕಾಲದ ಶಾಸ್ತ್ರಾನುಸಾರಕ್ಕೆ ಸರಿಯಾಗಿ ಆ ಸಮಯದಲ್ಲಿ ಮಾಡಿದೆ. 94ರಲ್ಲಿ ಬ್ರಹ್ಮಕಲಶ ಆಗಿ ಅದಕ್ಕೆ ನಂತರ ಪ್ರತಿ ವರ್ಷ ಜನವರಿ 9ನೇ ತಾರೀಕಿಗೆ ರಥೋತ್ಸವ ನಡೀತದೆ. ಇಲ್ಲಿ ವಿಜೃಂಭಣೆಯಿಂದ ರಥವನ್ನು ನಡೆಯುತ್ತೆ. ಒಂದು 10-20 ಲಕ್ಷ ರೂಪಾಯಿ ವೆಚ್ಚ ಅಂದಾಜು ಮೌಲ್ಯದ ಒಂದು ರಥವೇ ಇದೆ ಇಲ್ಲಿ, ಹಳೆಯ ರಥ. ಅದನ್ನು ಸರಿ ಮಾಡಿ ಈಗ ಮಾಡಿದ್ದೇವೆ. ಈಗ ಮಾಡಬೇಕಾದ್ರೆ ಒಂದು 75 ಲಕ್ಷ ರೂಪಾಯಿ ಬೇಕು, ಅಷ್ಟು ದೊಡ್ಡ ರಥ. ಈ ರಥವನ್ನು ಎಳಿಲಿಕ್ಕೆ ಎದುರಿನ ಭಾಗದ ಗದ್ದೆಯಲ್ಲಿ ಬಿಟ್ಟು ಕೊಡ್ತಾರೆ. ಅದು ಅಲ್ಲದೆ ಜನವರಿ ತಿಂಗಳಿನಲ್ಲಿ ಶುರುವಾದಂಥ ಪ್ರತಿ ತಿಂಗಳಿನ ಸಂಕ್ರಮಣ ದಿವಸ ಇಲ್ಲಿ ರಂಗಪೂಜೆ ನಡೀತದೆ. ರಂಗಪೂಜೆ ಅಂದರೆ ದೇವಸ್ಥಾನದ ಉತ್ಸವಕ್ಕೆ ಸಮಾನವಾದ ಪೂಜೆ. 12 ಪಾಲು ಅವಲಕ್ಕಿ ಪಾಲು ಹಾಕಿ ರಂಗಪೂಜೆ. ಹಾಗೆ ಪ್ರತಿ ತಿಂಗಳು ರಂಗಪೂಜೆ ನಡೀತದೆ. ವರ್ಷಾವಧಿಯಾಗಿ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ಇರುತ್ತೆ. ಮಾರ್ಚ್ ತಿಂಗಳಲ್ಲಿ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ಮತ್ತು ನಾಗರ ಪಂಚಮಿ. ಇಲ್ಲಿ ದೇವಸ್ಥಾನದ ಸಂಬಂಧಪಟ್ಟವಾಗಿ ಮೂಲ ನಾಗನ ಸನ್ನಿಧಿ ಇದೆ. ಇಲ್ಲಿಂದ ಮದಕ ಅಂತ ಹೇಳುವ ಜಾಗದಲ್ಲಿ ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಮೂಲ ನಾಗನ ಸನ್ನಿಧಿ. ಅದರಲ್ಲಿ ಒಂದು 3 ವರ್ಷ ಮೊದಲು ನಾವು ನಾಗನ ಕಟ್ಟೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ನಾಗನ ಸ್ಥಾಪನೆಯಾಗಿದೆ. ಅಲ್ಲಿ ಮೊದಲೇ ನಾಗ ಇತ್ತು. ಆ ನಾಗನನ್ನು ಸರಿಯಾದ ಬ್ರಹ್ಮಕಲಶಾಲ ಮಾಡಿ ಆಗಿದೆ. ಅಲ್ಲಿಯ ನಾಗನ ಪಂಚಮಿ ದಿವಸ ಅಲ್ಲಿ ನಾಗನ ಪೂಜೆ ಆಗ್ತದೆ. ಇಲ್ಲಿಯೂ ಒಂದು ಅಶ್ವತ್ಥ ಕಟ್ಟೆಯಲ್ಲಿ ನಾಗ ಇದ್ದಾರೆ, ಅದಕ್ಕೂ ಪೂಜೆ ಆಗ್ತದೆ. ಅದರ ನಂತರ ನಾವು 2013ರಿಂದ ಶುರು ಮಾಡಿದಂಥ ವರಮಹಾಲಕ್ಷ್ಮಿ ವ್ರತ ನಡೀತಾ ಉಂಟು. ಅದು ಆಗಸ್ಟ್ ತಿಂಗಳಲ್ಲಿ ನಡೆಯುವುದು. ಆಗಸ್ಟ್ ತಿಂಗಳಲ್ಲಿ ವರಮಹಾಲಕ್ಷ್ಮಿ ವ್ರತ. ಅದಕ್ಕೆ ಮತ್ತು ಸಾರ್ವಜನಿಕ ಗಣೇಶೋತ್ಸವ ಇಲ್ಲಿ ಒಳ್ಳೆಯ ವಿಜೃಂಭಣೆಯಿಂದ ನಡೀತಾ ಇದೆ. ಸಾಧಾರಣ 29 ವರ್ಷದ ಇಂದ ಇಲ್ಲಿ ಆಗ್ತಾ ಉಂಟು. ಅವಭೃತ ಕೂಡ ನಮ್ಮ ಪಡೀಲಿವರೆಗೆ ಒಂದು 4 ಕಿಲೋಮೀಟರ್ ದೂರ ಹೋಗಿ ಅಲ್ಲಿ ಅವಭೃತ ಆಗ್ತದೆ ಗಣೇಶೋತ್ಸವ. ಅದಕ್ಕೆ ನಂತರ ಗಣೇಶೋತ್ಸವದ ನಂತರ ಕಾರ್ತಿಕ ಮಾಸ ಇಡೀ ಪ್ರತಿ ದಿವಸ ಇಲ್ಲಿ ರಾತ್ರಿ ಕಾರ್ತಿಕ ಪೂಜೆ ನಡೆದು ಸಾರ್ವಜನಿಕವಾಗಿ ಕಾರ್ತಿಕ ಪೂಜೆ ನಡೆದು ಪ್ರತಿ ದಿವಸ ಭಜನೆಯೂ ನಡೀತದೆ. ಹಾಗೆ 30 ದಿವಸ ಒಳ್ಳೆಯ ರೀತಿಯಲ್ಲಿ ಉತ್ಸವದ ರೀತಿಯಲ್ಲಿ ನಡೀತದೆ. ಕಡೆಯ ದಿವಸ ಬಲಿವಾಡಕೂಟ, ತದನಂತರ ಜಾತ್ರೆ. ಹಾಗೆ 5 ಪಂಚಪರ್ವಗಳು, ಒಂದು ಚೌತಿ ಮತ್ತು ದೀಪಾವಳಿ, ನರಸಿಂಹ ಜಯಂತಿ ಮತ್ತು ಪತ್ತನಾಜಿ, ಇದು ನಡೀತದೆ. ಇಷ್ಟು ಪೂಜೆಗಳು ಪ್ರತಿ ದಿವಸಕ್ಕೆ. ಬೆಳಗಿನ ಪೂಜೆ 7 ಗಂಟೆಗೆ, ಅರ್ಧ ಸೇರು ಅಕ್ಕಿ ನೈವೇದ್ಯವಾಗಿ 7 ಗಂಟೆಗೆ ಪೂಜೆ. ಮಧ್ಯಾಹ್ನ 12 ಗಂಟೆಗೆ 1 ಸೇರು ಅಕ್ಕಿ ನೈವೇದ್ಯದ ಪೂಜೆ ಮತ್ತು 1 ತೆಂಗಿನಕಾಯಿ, ಇದು ಅವಶ್ಯಕತೆ ದೇವಸ್ಥಾನಕ್ಕಿರೋದು. ರಾತ್ರಿ 7 ಗಂಟೆಗೆ ಪೂಜೆ, 1 ಸೇರು ಅಕ್ಕಿ ನೈವೇದ್ಯ. ಇದಿಷ್ಟು ಪಾರಂಪರಿಕವಾಗಿ ನಡ್ಕೊಂಡು ಬರೋದು. ಇಲ್ಲಿಯ ಉತ್ಪತ್ತಿಯಿಂದ ನಾವು ದೇವಸ್ಥಾನ ಧಾರ್ಮಿಕ ಪಟ್ಟರು ಸಹ ಗ್ರಾಮಸ್ಥರ ಸಹಕಾರದಿಂದ ಇಲ್ಲಿ ಮದುವೆ ಹಾಲಿಗೆ ತಕ್ಕ ಹಾಗೆ ಸುತ್ತಲೂ ಇದನ್ನು ಮಾಡಿದ್ದೇವೆ. ಒಳ್ಳೆಯ ರೀತಿಯಲ್ಲಿ ನಡೀತದೆ. ಅದು ಅಲ್ಲದೆ ನಮ್ಮ ಮೊದಲಿನ ಅರ್ಚಕರಿಗೆ ಅವರ ಅಕಾಲ ಮರಣದಿಂದ ನಂತರ ಅವರು ಕಟ್ಟಿದಂಥ ಜಾಗವನ್ನು, ಮನೆ ಇದ್ದ ಜಾಗವನ್ನು ಬಿಟ್ಟು ಬೇರೆ ಜಾಗದಲ್ಲಿ ಅವರಿಗೆ ಗ್ರಾಮಸ್ಥರ ಸಹಕಾರದಿಂದ ಮನೆ ಮಾಡಿಕೊಟ್ಟಿದ್ದೇವೆ. ಇದೊಂದು ವಿಶೇಷ ವ್ಯವಸ್ಥೆ ಮಾಡಿದ್ದೇವೆ ನಾವು. ಎಲ್ಲಿಯೂ ಇಲ್ಲಿಂದ ಹೋಗುವಂಥ ಅರ್ಚಕರಿಗೆ ಮಾಡಿದವರು ಯಾರೂ ಇಲ್ಲ. ಅದು ಈ ಗ್ರಾಮದಿಂದ ಇಲ್ಲಿಂದ ಹೊರಗಡೆ ಹೋಗುವಂಥ ಅವರ ನಂತರ ಅವರು ಯಾರು ಪೂಜೆ ಮಾಡೋರು ಯಾರಿಲ್ಲ ಅವರ ಮನೆಯಲ್ಲಿ. ಹಾಗೆ ಅವರಿಗೆ ಬೇರೆ ಮನೆ ಕಟ್ಟಿಕೊಟ್ಟು ಅವರಿಗೆ ವ್ಯವಸ್ಥೆ ಮಾಡಿದೆ. ಇನ್ನು ಈಗ ಬೇರೆ ಅರ್ಚಕರು ಇಲ್ಲಿಗೆ ಬಂದಿದ್ದಾರೆ. 2 ವರ್ಷ ಆಯಿತು. ಇನ್ನು ಈಗ ಅರ್ಚಕರ ಮನೆ ಆಗಬೇಕಷ್ಟೇ, ಒಂದು ಸ್ವಲ್ಪ ಹಾಲ್ನ ದುರಸ್ತಿ ಆಗಬೇಕಷ್ಟೇ, ಸಾರ್ವಜನಿಕ ಶೌಚಾಲಯ ಆಗಬೇಕು ಅಂತ ಉಂಟು. ಇದು ನಮ್ಮ ಈಗ ಸದ್ಯದ ಅಪೇಕ್ಷೆ. ಹಾಗೆ 2013 ಆಗಿ ಈಗ 2025 ಬಂತು. 12 ವರ್ಷಕ್ಕೊಮ್ಮೆ ದೇವಸ್ಥಾನದಲ್ಲಿ ಪ್ರಶ್ನೆ ಇಟ್ಟು ಬ್ರಹ್ಮಕಲಶ ಆಗಬೇಕು ಅಂತ ಒಂದು ದೇವಸ್ಥಾನದ ನಿಯಮ.
ಆ ನಿಯಮಕ್ಕೆ ಆಗುವ ಹಾಗೆ ಇನ್ನು ಮುಂದಿನ ವರ್ಷದಲ್ಲಿ ಇಲ್ಲಿ ಪ್ರಶ್ನಾ ಚಿಂತನೆ ನಡೆಸಿ ಗರ್ಭಗುಡಿಯನ್ನು ಸರಿ ಮಾಡಿ ಮುಂದಿನ ಕೆಲಸವಾಗಿ ಬ್ರಹ್ಮಕಲಶವು ಆಗಬೇಕು. ಇದು ಇನ್ನು ಮುಂದಿನ ಯೋಜನೆಗಳಲ್ಲಿ ಇರುವಂಥದ್ದು. ಹಾಗೆ ನಮಗೆ ಕಂಡು ಬಂದಂಥದ್ದು ಇಲ್ಲಿ ಮೂಲನಾಗನ ಸನ್ನಿಧಿ ಹತ್ತಿರ ಕೆಲವು ದೈವಗಳದ್ದೆಲ್ಲ ಕಂಡು ಬಂದಿದೆ. ಅದು ಆಗಬೇಕು ಅಂತ ಕಂಡಿದೆ. ಎಲ್ಲ ಗ್ರಾಮಸ್ಥರ ಸಹಕಾರದಿಂದ ಇಷ್ಟುವರೆಗೆ ನಡೆದಿದೆ. ಒಳ್ಳೆಯ ರೀತಿಯಲ್ಲಿ ಸಹಕಾರ. ಒಂದು 10 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಇಲ್ಲಿ ಉತ್ಸವ ನಡೀತದೆ. 2-3 ಹೊತ್ತಿನ ಉತ್ಸವ. ಒಂದಿನ ದಿವಸ ರಾತ್ರಿ ದೇವರ ಬಲಿ, ಮರುದಿವಸ ಮಧ್ಯಾಹ್ನಕ್ಕೆ ದರ್ಶನ ಬಲಿ, ಅನ್ನಸಂತರ್ಪಣೆ, ರಾತ್ರಿ ರಥೋತ್ಸವ ಹಾಗೂ ಭೂತಗಳ ಬಲಿ ಇಷ್ಟು ನಡೀತದೆ. ಒಂದು 8-10 ಲಕ್ಷ ರೂಪಾಯಿ ಖರ್ಚು ಸಹ ಉಂಟು. ಹಟ್ಟಕ್ಕೆ ಸರಿಯಾಗಿ ಊರಿಂದ ಕೊಡುಗೆಯೂ ಬರ್ತದೆ. ಇಲ್ಲ ಗ್ರಾಮದಲ್ಲಿ ಒಂದೇ ದೇವಸ್ಥಾನ ಇರುವ ಕಾರಣ ಒಳ್ಳೆ ರೀತಿಯಲ್ಲಿ ಸಹಕಾರವನ್ನು ಕೊಡ್ತಾರೆ ಊರಿನೆಲ್ಲರೂ. ಈಗ ಕಮಿಟಿ ಅಲ್ಲಿ ಆಡಳಿತಾಧಿಕಾರಿ ಮೂಲಕ ನಡೀತಾ ಉಂಟು. PDO ಪುತ್ತೂರಿನ ಬನ್ನೂರು ಗ್ರಾಮ ಪಂಚಾಯತಿನ PDO ಆದವರು ಈ ದೇವಸ್ಥಾನವನ್ನು ನಡೆಸುವಂಥ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ಇನ್ನು ಹೊಸ ಕಮಿಟಿ ಬರಬೇಕಷ್ಟೇ. ಹೊಸ ಕಮಿಟಿಯ ಗುರಿ ಮುಂದಿನ ದಿವಸಗಳಲ್ಲಿ ಇಲ್ಲಿ ಅರ್ಚಕರಿಗೆ ಮನೆ, ಅಲ್ಲಿ ಒಂದು ಹಾಲು, ಎಡದ ಬದಿಯಲ್ಲಿ ಬಡಗು ಭಾಗದ ಒಂದು ಹಾಲ್ ಆಗಬೇಕು, ಸಾರ್ವಜನಿಕ ಟಾಯ್ಲೆಟ್ ಬಾತ್ರೂಮ್ ಆಗಬೇಕು, ಹಾಗೂ ಗರ್ಭಗುಡಿಯ ಇನ್ನು ಮುಂದಿನ ದಿವಸ ಅಲ್ಲಿ ಪ್ರಶ್ನಾಚಿಂತನೆ ಪೂರ್ವಕವಾಗಿ ಬ್ರಹ್ಮಕಲಶಕ್ಕೆ ನಾವು ಇನ್ನು ಮುಂದಿನಕ್ಕೆ ರೆಡಿ ಆಗಬೇಕು. ಇದಿಷ್ಟು ಇನ್ನು ಮುಂದಿನ ನಮ್ಮ ಗುರಿ ಇದೆ. ಮದುವೆ ಆಗದ ಇರುವಂಥವರು ಬಂದು ಹರಿ ಕೇಳಿದರೆ ಮದುವೆ ಆಗುತ್ತದೆ ಅಂತ ಒಂದು ಇಲ್ಲಿ ಭರವಸೆ ಇದೆ. ಇಲ್ಲಿ ಆಗಿದೆ ಒಳ್ಳೆಯ. ಮತ್ತು ವಿಷ್ಣು ಸಾನ್ನಿಧ್ಯದ ಕಾರಣ ವಿಷ್ಣುವಿನ ಬಗ್ಗೆ ಇಲ್ಲಿಯ ಹಾಲು ಪಾಯಸ ಮಾಡಿಸಿದರೆ ಒಳ್ಳೆಯ ಫಲ ಇಲ್ಲಿ ಸಿಗುತ್ತದೆ. ಹಾಗೆ ಕಾರ್ತಿಕ ಪೂಜೆ ಕೂಡ 2 ಪೂಜೆ, ಕಾರ್ತಿಕ ಪೂಜೆ, ಹಾಲು ಪಾಯಸ, ವಿಶೇಷವಾದ ಸೇವೆಗಳು. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.